ವಿಭಾಗಿಸುವುದು, ಮರಳು ಮಾಡುವುದು ಬಂಡವಾಳಶಾಹಿಗಳಿಗೆ ಪ್ರೋತ್ಸಾಹ ಕೇಂದ್ರದ ಬಿಜೆಪಿ ಸರ್ಕಾರದ ಸಾಧನೆ ಎಂದು ಕೆಪಿಸಿಸಿ ಮಾಧ್ಯಮ ವಿಶ್ಲೇಷಕಿ ಭವ್ಯ ನರಸಿಂಹಮೂರ್ತಿ ಹೇಳಿದರು. ಬಂಟ್ವಾಳ ಹಾಗೂ ಪಾಣೆಮಂಗಳೂರು ಬ್ಲಾಕ್ ಮಹಿಳಾ ಕಾಂಗ್ರೆಸ್ ವತಿಯಿಂದ ಬಿಸಿ ರೋಡ್ನ ರಂಗೋಲಿ ಸಭಾಂಗಣದಲ್ಲಿ 73ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ನಡೆದ ಬೃಹತ್ ಮಹಿಳಾ ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡಿದರು. ಕೊರೋನಾದಿಂದಾಗಿ ದೇಶ ಶೋಕದಲ್ಲಿದೆ, ಅತ್ಯಾಚಾರ ಅನಾಚಾರ ಹೆಚ್ಚಾಗಿದೆ ಎಂದು ಹೇಳಿದರು. ಸುಳ್ಳಿನಾಲೆ, ನಿರುದ್ಯೋಗದಾಲೆ, ಬಡತನದಾಲೆ, ಮೋಸದಾಲೆ ಕರಿಬೋದ ಇದನ್ನ ಜನ ಒಂದ್ಸಲಿ ಕೊಟ್ಟಿದ್ದಾರೆ ಚಾನ್ಸ್. ಹಾಗಂತ ಈ ಬಂಡವಾಳದಲ್ಲಿ ಇನ್ನೊಂದ್ಸಲ ಕೊಡೋದಿಲ್ಲ. ಅವ್ರ ಹೆಸರು ಮೋದಿ ಹೆಸರು ಹೇಳ್ಕೊಂಡು ಇಲ್ಲಿ ವೋಟ್ ಹಾಕಿರೋದು ಬಿಜೆಪಿಗೆ ಜನ. ಈ ವರ್ಷ ಹೋದ ವರ್ಷ ಇಡೀ ದೇಶನೇ ಶೋಕದಲ್ಲಿದೆ. ಹೌದಾ? ಹೌದು, ಕೋವಿಡ್ ಬಂತು, ಒಪ್ಕೋತೀವಿ. ಅದು ಜಗತ್ತಿನಾದ್ಯಂತ ಏನು ಜನ ಅವರ ಒಂದು ಪ್ರೀತಿ ಪಾತ್ರನ ಕಳ್ಕೊಂಡಿದ್ದಾರೆ, ಅವರ ಕುಟುಂಬದವ್ರನ್ನ, ಅವರ ಸ್ನೇಹಿತರನ್ನ ಕಳ್ಕೊಂಡಿದ್ದಾರೆ. ಆದ್ರೆ ನಮ್ಮ ದೇಶದಲ್ಲಿ ಆಗಿದೆ ಬೇರೆ. ಈ ವರ್ಷ ಶೋಕದ ವರ್ಷ ಅಂತ ಹೇಳ್ಬೇಕು ನಾವು. ಇಲ್ಲಿ ಮಹಿಳೆಯರ ಪಾತ್ರ ಏನು, ಯಾಕೆ ಮಹಿಳೆಯರು ಮುಂಚೂಣಿಯಲ್ಲಿರಬೇಕು, ಯಾಕೆ ಮಹಿಳೆಯರು ಇನ್ನೂ ಹೆಚ್ಚು ಹೋರಾಟ ಮಾಡಬೇಕಂತ ಹೇಳ್ತೀವಿ. ರೇಪ್ ಅನ್ನೋದಿದೆಯಲ್ಲ, ನಮ್ಮ ದೇಶದಲ್ಲಿ 15 ನಿಮಿಷಕ್ಕೆ ಒಂದು ಹೆಣ್ಮಗು ಮೇಲೆ ರೇಪ್ ಆಗುತ್ತೆ. 1 ಗಂಟೆಯಲ್ಲಿ 40 ಹೆಣ್ಮಕ್ಕಳ ಮೇಲೆ ಬೇರೆ ಬೇರೆಯ ದೌರ್ಜನ್ಯಗಳಾಗುತ್ತೆ. ಇದು ಬರೀ ಪೊಲೀಸರ ಹತ್ರ ಹೋಗೋ ಪ್ರಕಾರ. ಪೊಲೀಸರ ಹತ್ರ ಹೋಗದೇ ಇರೋದು ತುಂಬಾ ಜನ ಮನೆ ಮಾನ ಹೋಗುತ್ತೆ, ಕುಟುಂಬದ ಮಾನ ಹೋಗುತ್ತೆ, ಹೋಗೋದು ಇಲ್ಲ ಅಲ್ವಾ? ಒಂದು 10% ಕಡಿಮೆ ಜನ ಪೊಲೀಸರ ಹತ್ರ ಹೋಗೋದು. ಕೆಪಿಸಿಸಿಯ ಬಂಟ್ವಾಳ ಉಸ್ತುವಾರಿ ಸವಿತಾ ರಮೇಶ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಎಲ್ಲ ಮಹಿಳೆಯರಿಗೆ ಸಮಾನತೆ, ಸುರಕ್ಷತೆ, ಘನತೆ ಮಹಿಳಾ ಕಾಂಗ್ರೆಸ್ನ ಧ್ಯೇಯವಾಗಿದ್ದು 5 ಹಂತಗಳಲ್ಲಿ ಪಕ್ಷ ಸಂಘಟನೆಯ ಕಾರ್ಯದಲ್ಲಿ ತೊಡಗಿಸಿಕೊಂಡಿದೆ ಎಂದು ಹೇಳಿದರು. ಮಹಿಳಾ ಕಾಂಗ್ರೆಸ್ ಯಾವಾಗ ಪ್ರಾರಂಭ ಆಯಿತು? ಮಹಿಳಾ ಕಾಂಗ್ರೆಸ್ 1952ರಲ್ಲಿ ವುಮೆನ್ಸ್ ವಿಂಗ್ ಆಫ್ ಕಾಂಗ್ರೆಸ್ ಅಂತ ಪ್ರಾರಂಭವಾಯಿತು. ತದನಂತರ 1983ರಲ್ಲಿ ದಿವಂಗತ ಮಾಜಿ ಪ್ರಧಾನಿಗಳಾದಂತಹ ಶ್ರೀಮತಿ ಇಂದಿರಾ ಗಾಂಧಿಯವರು ವುಮೆನ್ಸ್ ವಿಂಗ್ ಆಫ್ ಕಾಂಗ್ರೆಸ್ ಅನ್ನ ಆಲ್ ಇಂಡಿಯಾ ಮಹಿಳಾ ಕಾಂಗ್ರೆಸ್ ಎಂದು ಘೋಷಿಸಿ ಕಾಂಗ್ರೆಸ್ ಪಕ್ಷದ ಒಂದು ಮುಂಚೂಣಿ ಘಟಕವನ್ನಾಗಿ ಮಾಡಿದರು. 1984ರ ಜೂನ್ ತಿಂಗಳಿನಲ್ಲಿ ಮಹಿಳಾ ಕಾಂಗ್ರೆಸ್ನ ಮೆಂಬರ್ಶಿಪ್ ಅಭಿಯಾನ ಪ್ರಾರಂಭ ಆಯಿತು. 1984ರ ಸೆಪ್ಟೆಂಬರ್ ತಿಂಗಳಿನಲ್ಲಿ ಬೆಂಗಳೂರಿನಲ್ಲಿ ನಡೆದಂತಹ ಆಲ್ ಇಂಡಿಯಾ ಮಹಿಳಾ ಕಾಂಗ್ರೆಸ್ ಸಮಾವೇಶದಲ್ಲಿ ಒಂದು ಕರಡು ಬೈಲಾವನ್ನ ಅನುಮೋದನೆಯನ್ನ ಪಡ್ಕೊಂಡ್ರು. ಅದರ ಬಹಳ ಮುಖ್ಯವಾದ ಉದ್ದೇಶ ಏನಾಗಿತ್ತು ಅಂತಂದ್ರೆ ಮಹಿಳೆಯರನ್ನ ಸಂಘಟಿಸುವುದು ಮತ್ತು ಮಹಿಳೆಯರನ್ನ ಸಾಮಾಜಿಕವಾಗಿ ಸಬಲೀಕರಣಗೊಳಿಸುವುದು ಮತ್ತು ರಾಜಕೀಯವಾಗಿ ಕೂಡ ಅವರನ್ನು ಸಬಲೀಕರಣಗೊಳಿಸುವುದು ಮಹಿಳಾ ಕಾಂಗ್ರೆಸ್ನ ಉದ್ದೇಶವಾಗಿತ್ತು. ಈ ಮಹಿಳಾ ಕಾಂಗ್ರೆಸ್ ಹೇಗೆ ಕೆಲಸವನ್ನ ನಿರ್ವಹಿಸಬೇಕು ಅಂತ ಮಾಡಿಕೊಂಡ್ರು ಅಂತ ಹೇಳಿದ್ರೆ, ನ್ಯಾಷನಲ್ ಲೆವೆಲ್ನಲ್ಲಿ ಆಲ್ ಇಂಡಿಯಾ ಮಹಿಳಾ ಕಾಂಗ್ರೆಸ್ ಆಗಿ ಕೆಲಸವನ್ನ ನಿರ್ವಹಿಸಬೇಕು, ರಾಜ್ಯದಲ್ಲಿ ಪ್ರದೇಶ ಮಹಿಳಾ ಕಾಂಗ್ರೆಸ್ ಆಗಿ ಕಾರ್ಯಗಳನ್ನು ನಿರ್ವಹಿಸಬೇಕು, ಹಾಗೂ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್, ಬ್ಲಾಕ್ ಮಟ್ಟದಲ್ಲಿ ಬ್ಲಾಕ್ ಮಹಿಳಾ ಕಾಂಗ್ರೆಸ್, ವಾರ್ಡ್ ಬೂತ್ಗಳಲ್ಲಿ ವಾರ್ಡ್ ಮತ್ತು ಬೂತ್ ಕಾಂಗ್ರೆಸ್ಗಳಾಗಿ 5 ಹಂತಗಳಲ್ಲಿ ಕಾಂಗ್ರೆಸ್ ಮಹಿಳಾ ಕಾಂಗ್ರೆಸ್ ಕೆಲಸವನ್ನ ಮಾಡಬೇಕು ಅನ್ನೋ ಉದ್ದೇಶವನ್ನ ಇಟ್ಕೊಂಡ್ರು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಮಾಜಿ ಸಚಿವ ಬೀರಮಾನತ್ರಯ್ಯವರು ಮಾತನಾಡಿ, ಬೇಟಿ ಬಚಾವೋ ಕಾರ್ಯಕ್ರಮ ವಿಫಲವಾಗಿದೆ. ಬಿಜೆಪಿಯ ಸಚಿವರು ಬಲಿಷ್ಠ ಪಟ್ಟಭದ್ರರಿಂದ ಬೇಟಿ ಬಚಾವೋ ಆಗಬೇಕಾಗಿದೆ. ಬಿಜೆಪಿಯಿಂದ ಮಹಿಳೆಯರ ಮೂಲಭೂತ ಸ್ವಾತಂತ್ರ್ಯವನ್ನ ಕಸಿದುಕೊಳ್ಳುವ ಪ್ರಯತ್ನ ನಡೆಯುತ್ತಿದ್ದು, ಹೆಣ್ಣು ಮಕ್ಕಳಿಗೆ ರಕ್ಷಣೆ ಸಿಗಬೇಕಾದ್ರೆ ಬಿಜೆಪಿ ಸರ್ಕಾರವನ್ನ ಕಿತ್ತೊಗೆಯಬೇಕಾಗಿದೆ ಎಂದು ಹೇಳಿದರು. ಮನಮೋಹನ್ ಸಿಂಗ್ ಇದ್ದಾಗ ಸೋನಿಯಾ ಗಾಂಧಿ ಅವರ ಆಶಯ ಕಾರ್ಯಕ್ರಮ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಇವತ್ತು ದೊಡ್ಡ ಮಟ್ಟದಲ್ಲಿ ಹಣ ಗ್ರಾಮೀಣ ಪ್ರದೇಶಕ್ಕೆ ಬಂದು ಗ್ರಾಮದ ಅಭಿವೃದ್ಧಿ ಆಯಿತು. ಹೆಣ್ಮಕ್ಕಳು ನೀವು ತಿಳ್ಕೊಳ್ಬೇಕು, ಇವತ್ತು ನಿಮ್ಮ ಪಂಚಾಯತ್ನಲ್ಲಿ ಏನಾದ್ರು ಸ್ವಲ್ಪ ಕೆಲಸ ಆಗುವುದಿದ್ರೆ ಅದು ನರೇಗಾ ಯೋಜನೆ ಮೂಲಕ ಆಗ್ತಾ ಇದೆ. ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಬಹಳ ದೊಡ್ಡ ಕಾರ್ಯಕ್ರಮವಾಗಿ ಬಂತು. ರಾಜೀವ್ ಭವನ ಅಂತ ಹೇಳಿ ಎಲ್ಲ
ಪಂಚಾಯತಿಯಲ್ಲಿ ಸ್ವಂತ ಕಟ್ಟಡ ಬಂದಿದ್ರೆ ಅದು ಕಾಂಗ್ರೆಸ್ ಅಧಿಕಾರದ ಕಾಲದಲ್ಲಿ ಆಯ್ತು ಅಂತ ಹೇಳುವಂತ ಮಾತನ್ನು ಕೂಡ ನಾನು ಈ ಸಂದರ್ಭ ಹೇಳಲಿಕ್ಕೆ ಬರ್ತೇನೆ. ಆ ಕಾಲದಲ್ಲಿ ಏನು ಯೋಜನೆಗಳು ಬಂದಿದ್ದ ಅದೆಲ್ಲವೂ ಕೂಡ ಕಡಿಮೆ ಆಗ್ತಾ ಬಂತು. ಕಾರಣ ಹೇಳ್ತಾರೆ, ಕೊರೋನಾ ಬಂತು, ಆದ್ದರಿಂದ ನಮ್ಮ ಜಿಡಿಪಿ ದರ ಕಡಿಮೆ ಆಗಿದೆ. ಮಾಧ್ಯಮ ಸ್ನೇಹಿತರು ತಿಳ್ಕೊಂಡು ಜಿಡಿಪಿ ದರ ಕಡಿಮೆ ಅದು. ಜಿಲ್ಲಾ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷೆ ಶಾಲೆಟ್ ಪಿಂಟು, ಕೆಪಿಸಿಸಿ ಸದಸ್ಯರಾದ ಮಮತಾ ಗಟ್ಟಿ, ಸೌಮ್ಯ, ವೀಣಾ ಭಟ್, ಬಂಟ್ವಾಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬೇಬಿ ಕುಂದರ್, ಪಾಣೆಮಂಗಳೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸುದೀಪ್ ಕುಮಾರ್ ಶೆಟ್ಟಿ, ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರಾದ ಎಂಎಸ್ ಮಹಮ್ಮದ್, ಚಂದ್ರಪ್ರಕಾಶ್ ಶೆಟ್ಟಿ, ಪದ್ಮಶೇಖರ್ ಜೈನ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು.